ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎನ್ಆರ್ಸಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ಇಲಾಖೆಯ ಮಾಹಿತಿಗಾಗಿ ಮನೆ ಮನೆಗೆ ಭೇಟಿ ನೀಡಲು ಬರುವಾಗ ಜನರು ಮಾಹಿತಿ ನೀಡಲು ಹಿಂಜರಿತಾ ಇದ್ದಾರೆ ಎಂದು ಮಾಜಿ ಸಚಿವ ಯುಟಿ ಖಾದರ್ ಹೇಳಿದರು. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎನ್ಆರ್ಸಿ ಮತ್ತು ಸಿಎಎ ಕುರಿತು ಯಾವುದೇ ಅಧಿಕಾರಿಗಳನ್ನ ಅಧಿಕೃತವಾಗಿ ಸರ್ಕಾರ ನೇಮಿಸಿಲ್ಲ. ಮನೆಗಳಿಗೆ ವಿವಿಧ ಇಲಾಖೆಯವರು ಬಂದರೆ ಜನರು ಗೊಂದಲಕ್ಕೆ ಒಳಗಾಗಬಾರದು, ಅವರಿಂದ ಮಾಹಿತಿ ತೆಗೆದುಕೊಂಡು ನಂತರ ಮುಂದುವರಿಬೇಕು ಎಂದು ಮನವಿಯನ್ನ ಮಾಡಿದರು. ಈ ಎಲ್ಲಾ ಗೊಂದಲವನ್ನ ನಿವಾರಣೆ ಮಾಡಲು ಜಿಲ್ಲಾಧಿಕಾರಿ ಕೂಡಲೇ ಕಷ್ಟವಾದ ಸ್ಪಷ್ಟತೆ ನೀಡಬೇಕು. ಎನ್ಆರ್ಸಿ ಬರಲು ಅಷ್ಟು ಸುಲಭವಾಗಿ ನಾವು ಯಾರೂ ಬಿಡೋದಿಲ್ಲ. ರಾಜ್ಯದಲ್ಲಿ ಪ್ರಕೃತಿ ವಿಕೋಪ ನಡೆದು ಸಂತ್ರಸ್ತರಿಗೆ ಸರಿಯಾದ ಪರಿಹಾರ ಇನ್ನೂ ಕೊಟ್ಟಿಲ್ಲ. ವಸತಿ ಯೋಜನೆಗಳು ಮಂಜೂರಾಗಿದ್ರೂ ಅನುದಾನ ಸಿಕ್ಕಿಲ್ಲ. ನರೇಗಾ ಅಡಿಯಲ್ಲಿ ಕೆಲಸ ಮಾಡಿದವರಿಗೆ ವೇತನವಿಲ್ಲ. ಆಶಾ ಕಾರ್ಯಕರ್ತರಿಗೆ ವೇತನ ಸಿಕ್ಕಿಲ್ಲ. ಚಳಿಗಾಲ ಅಧಿವೇಶನ ನಡೆಸಲು ರಾಜ್ಯ ಸರ್ಕಾರವು ಅನುವು ಮಾಡಿಕೊಡಬೇಕಿತ್ತು. ಆದರೆ ರಾಜ್ಯ ಸರ್ಕಾರ ಪಕ್ಷದೊಳಗಿನ ಗೊಂದಲಕ್ಕೆ ಜನರನ್ನ ಬಲಿಕೊಟ್ಟು ಅಧಿವೇಶನವನ್ನೇ ಕರೆಯಲಿಲ್ಲ ಅಂತ ಆರೋಪಿಸಿದರು. ವಸತಿ ಯೋಜನೆ ಅಡಿಯಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದೆಯಾ, ಅವರದ್ದು ಫೌಂಡೇಶನ್ ಆಗಿ ಕೂತ್ಕೊಂಡು ಇವತ್ತು ಕಾಯ್ತಾ ಇದ್ದಾರೆ. ಅನುದಾನ ಇವತ್ತು ಮಂಜೂರಾಗಲಿಲ್ಲ. ಅವರಿಗೆ ಯಾರಿಂದ ಸಹಾಯ ತೆಕ್ಕೊಂಡು ಕಟ್ಟುವ ಅಂತ ಹೇಳಿದರೆ ಅದು ಕಟ್ಟಲಿಕ್ಕೆ ಕೂಡ ಆಗೋದಿಲ್ಲ. ಯಾಕೆ, ಒಮ್ಮೆ ಕಟ್ಟಿದರೆ ಮತ್ತೆ GPS ತಗೊಳ್ಳೋದೇ ಇಲ್ಲ, ಇವರು ಬೇರೆ ಉಳಿದಂಥ ದುಡ್ಡು ಬರುವುದೇ ಇಲ್ಲ. NRHಯಲ್ಲಿ ಇವತ್ತು ಕೆಲಸ ಮಾಡಲಿಕ್ಕೆ ಬಹುಶಃ ಪ್ರಥಮ ಬಾರಿಗೆ ಆಗಬೇಕು. NRHಯಲ್ಲಿ ಇವತ್ತು ಕೆಲಸ ಮಾಡಿದ ದುಡ್ಡು ಕೊಡಲಿಕ್ಕೆ ಇವತ್ತು ಅನುದಾನ ಇವತ್ತು ಇಲ್ಲ. ಸರ್ಕಾರಿ ವಿವಿಧ ಇಲಾಖೆ ನೌಕರಿಗೆ ಸರಿಯಾದ ರೀತಿಯಲ್ಲಿ ಇವತ್ತು ವೇತನ ಇವತ್ತು ಬರ್ತಾ ಇಲ್ಲ. ಆಶಾ ಕಾರ್ಯಕರ್ತರದಿಲ್ಲ. ಇದೆಲ್ಲರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ನವೆಂಬರ್ ಡಿಸೆಂಬರ್ ಕರಿಬೇಕಿತ್ತು. ಅಧಿವೇಶನವಿಲ್ಲ, ವಿಂಟರ್ ಸೆಷನ್ನೇ ಇಲ್ಲ.